ಯಾವುದಕ್ಕೂ ಈ ನಮ್ಮೂರಿನ ಈ ಹೆಮ್ಮೆಯ ಸುಪುತ್ರ ಬೈಂದೂರು ತಾಲೂಕಿನ ಪ್ರಪ್ರಥಮ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಇದೀಗ ಮಾನ್ಯ ಸಚಿವರಿಂದ ನಾಗರಿಕ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಈಗಾಗಲೇ ಹೇಳಿದಾಗೆ ಜನಸಾಮಾನ್ಯರ ಸಚಿವರು ಅಂತ ನಾವು ಹೇಳೋದು ಇವರಿಗೆ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸಾಮಾನ್ಯರಲ್ಲಿ ಸಾಮಾನ್ಯವಾಗಿ ಬೆರೆತು ವೇದಿಕೆಯಲ್ಲಿರುವಂತಹ ಎಲ್ಲರೂ ಗಣ್ಯರು ಸೇರಿ ನಮ್ಮೂರಿನ ಈ ಹೆಮ್ಮೆಯ ಸುಪುತ್ರನಿಗೆ ನಾಗರಿಕ ಸನ್ಮಾನ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಇವತ್ತಿನ ಶ್ರೀಮತಿ ಪ್ರಿಯದರ್ಶಿನಿ ಯೋಜನಾ ಆಯೋಗದ ಸದಸ್ಯೆ ಇವರ ಗೌರವ ಉಪಸ್ಥಿತಿಯನ್ನು ಗುರುತಿಸಿಕೊಂಡು ಅತ್ಯಂತ ಪ್ರೀತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸಿಕೊಳ್ತಾ ಇದೆ. ಇದೀಗ ಮಾತಿನ ಸರದಿಗೆ ನೀವು ಹೋಗ್ತಾ ಇದ್ದೇವೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಹೇಂದ್ರ ಪೂಜಾರಿ ಮಾನ್ಯ ಸಚಿವರಿಗೆ ಹಸ್ತಾಂತರಿಸ್ತಾ ಇದ್ದಾರೆ. ಜನಪ್ರತಿನಿಧಿ ಪ್ರಕಾಶನದ ಸುಬ್ರಹ್ಮಣ್ಯ ಹಿಂದೆ ವಿರೋಧ ಪಕ್ಷ ನಾಯಕನಾಗಿ ತಿರುಗಿದ್ದೇನೆ. ಈಗ ಮೀನುಗಾರಿಕಾ ಮಂತ್ರಿಯಾಗಿ ಧಾರ್ಮಿಕ ಮಂತ್ರಿಯಾಗಿ ನಾನು ತಿರುಗಾಟ ಮಾಡಿದ್ದೇನೆ. ಆ 30 ಜಿಲ್ಲೆಗಳಲ್ಲಿ ಆರೋಗ್ಯದಲ್ಲಿ ಮತ್ತು ಶಿಕ್ಷಣದಲ್ಲಿ ಮತ್ತು ಒಟ್ಟಾರೆ ವ್ಯವಸ್ಥೆಗಳಲ್ಲಿ ಯಾವ ಜಿಲ್ಲೆ ಅತ್ಯುತ್ತಮ ಇದೆ ಕೇಳಿದ್ರೆ ಅದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿ ಬಂದಿದೆ.